ಉತ್ತರ ಕೊಡ್ಲಿಕ್ಕಾದ್ರೂ ಒಂದನ್ನು ಕೊಂದಿದ್ದೇನೆ ನಾನು. ನನಗೊಂದು ಜಂಬಾರಿ ಅಂತ ಹೆಸರು ಗೊತ್ತುಂಟು ನನಗೆ. ಜಂಬ ಇಲ್ಲದವ ಜಂಬದ ವಿರೋಧಿ ಅಂದ್ರೆ ಅಹಂಕಾರದ ವಿರೋಧಿ ಅನ್ನೋದು ಒಂದಾಗ್ತದೆ. ಮತ್ತೊಂದು ಜಂಬ ಅನ್ನುವಂತಹ ರಕ್ಕಸನ್ನು ಕೊಂದವ. ಆದರೆ ತಾತ್ಪರ್ಯ ಏನು ಅನ್ನುವ ಹಾಗೆ ಆಲೋಚಿಸಬೇಕು. ನಾನು ರಕ್ಕಸವನ್ನು ಕೊಂದಿದ್ದೆ ಅನ್ನುವ ಹಾಗೆ ನಿನ್ನ ಕೀಳರಿಮೆಗಾಗಿ ಕೇಳಿದ್ದಲ್ಲ, ನಾನು ನಿನ್ನ ಸಾಮರ್ಥ್ಯದ ಸಣ್ಣತನವನ್ನು ಎತ್ತಿ ತೋರಿಸುವುದಕ್ಕಾಗಿ ಆಡಿದ್ದರು. ಬದಲಾಗಿ ಅವರು ಬರುವುದು ಹೇಗೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ ಅನ್ನುವುದರ ಅರ್ಥ. ಹರ ಬ್ರಹ್ಮನು ಕೊಟ್ಟ ವರವನ್ನು ಹೊಂದಿದವರು ಬಂದಿರ್ತಾರೆ. ಬಂದ ರಕ್ಕಸನಿಗೆ ನಾವು ಹೆದರುವುದಲ್ಲ, ಸೋಲುವುದಲ್ಲ. ಬದಲಾಗಿ ಅವರ ಬಂಡವಾಳವಾದಂತಹ ವರಕ್ಕೆ ನಾವು ಸೋಲು. ಹಾಗಾದ್ರೆ ವರ ಕೊಟ್ಟವರು
ಇದ್ದಾನಂತ ವರ ಇದ್ದಂತೆ ಅವನನ್ನು ನಿಗ್ರಹಿಸುವ ಮತ್ತೊಬ್ಬ ಇರ್ಲಿಕ್ಕಿಲ್ಲ. ಹಾಗಾಗುವಾಗ ನೀನು ಅಜಿತನಾಗಿ ಉಳಿಯುವುದಿಲ್ಲ. ಇನ್ನೊಬ್ಬರಿಂದ ಗೆಲ್ಲುವುದಕ್ಕಾಗದೇ ಇರುವವ ಅಜಯ. ನಾವು ಪುನೀತರಾಗಿ ಉಳಿಯುವುದಿಲ್ಲ, ಕೃತಕೃತ್ಯರಾಗಿ ಉಳಿಯುವುದಿಲ್ಲ. ಹಾಗಾಗಬೇಕು ಅಂತಾದರೆ ನೀಲವರ್ಣನ ದಯಬೇಕು. ಆ ನೀಲವರ್ಣನ ದಯಬೇಕು ಅಂತಾದರೆ ನಾವು ಸತ್ಯ, ಧರ್ಮ, ನ್ಯಾಯ, ನೀತಿಗಳ ದಾರಿ ಬಿಡಕೂಡದು. ಇದುವರೆಗೆ ಬಿಡಲಿಲ್ಲ, ಇನ್ನು ಬಿಡುವುದಿಲ್ಲ. ಇನ್ನು ಅಂತ ಧೈರ್ಯವನ್ನು ನಾವು ಹೊಂದಿಕೊಳ್ಳಬೇಕು. ಆದ್ದರಿಂದಲೇ ಇವತ್ತು ಸಮಾಧಾನ ಚಿತ್ತನಾಗಿದ್ದೇನೆ, ಸಂತೋಷ ಚಿತ್ತನಾಗಿದ್ದೇನೆ. ಮತ್ತೆ ಇಷ್ಟು ಮಾತಾಡಿದ್ಯಾಕೆ ಅನ್ನೋ ಹಾಗೆ ಕೇಳುವುದು. ಇವರು ಇವತ್ತು ಬಂದವರು, ನಾಳೆ ಮತ್ತೆ ಬೇರೆ ಬರ್ತಾರೆ. ಬಂದವರು ಬೇರೆ. ಹಾಗಾದ್ರೆ ಇವರೆಲ್ಲರಿಗೂ ದೇವೇಂದ್ರದ ಒಡ್ಡೋಲಗದ ವೈಭವವನ್ನು ನೋಡಬೇಕು ಅನ್ನೋ ಬಯಕೆ ಇರ್ತದೆ. ಇದು ಪರಂಪರೆಯ ಒಡ್ಡೋಲಗ. ಒಡ್ಡೋಲಗದ ವೈಭವವನ್ನು ತೋರಿಸಬೇಕು ಅಂತಾದ್ರೆ ಸುಧರ್ಮ ಸಭೆಯ ಅಧ್ಯಕ್ಷ ಒಂದಷ್ಟು ಮಾತಾಡಬೇಕು, ಬೇಕು ಎಷ್ಟು ಬೇಕು ಅಷ್ಟೇ ಮಾತಾಡಬೇಕು. ಇನ್ನು ಬೇಕು ಅಂತ ಅದನ್ನು ನಿಲ್ಲಬೇಕು. ಅದಲ್ಲದಿದ್ರೆ ಅಧ್ಯಕ್ಷರನ್ನು ಮಾತಾಡ್ತಾರೆ, ನಾನು ಹಾಗೆ ಬರ್ತೇನೆ. ಹಾಗಾಗಿ ಇವತ್ತಿನ ದಿವಸ ಇಷ್ಟನ್ನೇ ಮಾತಾಡಿ ನಿಲ್ಲಿಸುತ್ತೇನೆ. ಮಾತ್ರವಲ್ಲ, ಇಲ್ಲಿನ ಉತ್ತರಾಯಣದ ಹಗಲಿನಲ್ಲಿ ಇದೇ ಹೋದ ವೈಭವವನ್ನು ನಾವು ಇವರ ಮುಂದೆ ಪ್ರದರ್ಶಿಸುವುದಕ್ಕಿದ್ದೇವೆ. ಅಷ್ಟರವರೆಗೆ ಆದಿಮಾಯಾದೇವಿಯ ಪದತಲದಲ್ಲಿ ಆನಂದರಾಗಿ ತ್ರಿಮೂರ್ತಿಗಳ ಮೇಲೆ ಭರವಸೆ ಬಿಟ್ಟು ನೇಪಥ್ಯದಲ್ಲಿರುವ ನಾನು
ಒಂದನ್ನು ಉಳಿದು ಬೇರೆ ಏನು ಬೇಕಾದರೂ ಕೇಳಿಕೊಳ್ಳಿ ಎಂಬುದಾಗಿ. ಆಗ ಕೇಳಿಕೊಳ್ಳದಿಷ್ಟೇ ತೆರೆಯಲ್ಲಿ ಜನಿಸಿದ ಯೋನಿಗಳಬಾರದು ಎಂಬ ಹಾಗೆ ತಥಾಸ್ತು ಅಂದಿದ್ದಾನೆ. ಮತ್ತೆ ಆ ಯೋನಿಗಳಲ್ಲಿ 3 ಮಂದಿಗಳಿದ್ದಾರೆ. 3 ಮೂರ್ತಿಗಳು. 3 ಮೂರ್ತಿಗಳಿಂದಲೂ ಬರಬಾರದು ಎಂಬ ಹಾಗೆ ಕೇಳಿಕೊಂಡಿದ್ದೇವೆ. ತಥಾಸ್ತು ಅಂದಿದ್ದಾನೆ. ವರಬಲ ಕೈ ಸೇರಿದಾಗ ನಾವು ಮಾಡಿದ್ದು ಸಾಧಿಸಿದ್ದೇವೆ. ಭೂಲೋಕವನ್ನು ಮೊದಲಾಗಿ ಸಂಚರಿಸಿದ್ದು ಜನಾರ್ಪಣೆ ಅಲ್ಲಿ ನಮ್ಮದಾದಂತಹ ಅಧಿಕಾರವನ್ನು ಸ್ಥಾಪಿಸಿದ್ದೇವೆ. ಆಮೇಲೆ ಪಾತಾಳ ಲೋಕ ಉರಗಾದಿಗಳ ಅಲ್ಲಿಯೂ ನಮ್ಮದಾದಂತಹ ಅಧಿಕಾರವನ್ನು ಸ್ಥಾಪಿಸಿದ್ದೇವೆ. 2 ಲೋಕ ನಮ್ಮದಾಯಿತು. 3ನೇ ಲೋಕವನ್ನು ಪಡೆಯುವುದಕ್ಕಾಗಿ ಯಾರಲ್ಲಿ ತಪ್ಪಲ್ಲಿ ಶುಭ
ಆದ್ರೆ ಯಾವ ರೀತಿ ಅವನು ಕೊಲ್ಲೋದಕ್ಕೆ ಸಾಧ್ಯ ಉಂಟು? ನನ್ನ ಸನಿಹಕ್ಕೆ ಯಾವ ರೀತಿ ಭರಿಸಲಿ? ಈ ಬಗ್ಗೆ ನಾನು ಸ್ವಲ್ಪ ಯೋಚಿಸಬೇಕಾಗಿದೆ. ಸರಿ, ಇಳೆಯಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ಮನುಷ್ಯನು ಹೆಣ್ಣಿಗೆ ಹೊನ್ನಿಗೆ ಮಣ್ಣಿಗೆ ಬಲಿ ಬೀಳಲೇಬೇಕು. ಅದರಲ್ಲೂ ಮತಾಂಧರಂತಹ ರಕ್ಕಸರು ಹೆಣ್ಣಿನ ರೂಪವನ್ನು ಕಂಡಾಕ್ಷಣ ಮಾರು ಹೋಗಲೇಬೇಕು. ಅದಕ್ಕೆ ಬೇಕಾಗಿ ಮನದಲ್ಲಿ ಯೋಚಿಸಿದೆ, ಒಂದು ಉಪಾಯ ಹೊಳೆಯಿತು. ನನ್ನ ಈ ನಿಜ ರೂಪವನ್ನು ಮರೆಗೊಳಿಸಬೇಕು. ಸುಂದರ ಹೆಣ್ಣಿನ ರೂಪ ಧರಿಸಿಕೊಳ್ಳಬೇಕು. ರೂಪ ಧರಿಸಿಕೆ ಮಾತ್ರ ಸಾಕಾಗುವುದಿಲ್ಲ, ರೂಪಕ್ಕೊಪ್ಪಂತ ಹೆಸರನ್ನು ಇರಿಸಿಕೊಳ್ಳಬೇಕು. ಕೌಶಿಕೆ ಕೌಶಿಕೆ ಎಂಬ ನಾಮಗಳನ್ನು ಇರಿಸಿಕೊಂಡೆ. ಹಾಗೆ ಬರಬರುತ್ತಾ ಬಂದು ಸೇರಿದಂತಹ ಪ್ರದೇಶ ಇದಲ್ಲವೇ ಕದಂಬಾವನ. ಕದಂಬಾವನವನ್ನು ಬಂದು ಸೇರಿದ್ದೇನೆ. ಆದ್ರೆ ಆ ಖಳನಿಗೆ ನಾನು ಯಾವ ರೀತಿಯಲ್ಲಿ ಕಾಣಬೇಕು?
ನಮ್ಮ ಸರ್ವಾಧಿಕಾರ ವರ್ಗದ ಮೇಲೆ ಕಣ್ಣು ಹಾಯಿಸಿದಾಗ ಎಲ್ಲರೂ ಎಂಥ ಸಂದರ್ಭ ಎನ್ನುವಾಗ ನಮ್ಮ ಜಾತಿಯನ್ನು ಮಾಡಲಿದ್ದನ್ನು ಮಾಡುತ್ತಾ ಇದ್ದ ಮಧ್ಯದಲ್ಲಿ ನಾರದ ಪ್ರವೇಶ ಸಂಧಿಯನ್ನು ಮಾಡಿಕೊಳ್ಳಿ ಎನ್ನುವ ಹಾಗೆ ಹೇಳಿದ್ದಾರೆ. ಅದಕ್ಕಾಗಿಯೇ ಸುಮ್ಮನನ್ನು ಅಣ್ಣ ಎನ್ನುವ ಹಾಗೆ ನಾವು ಒಪ್ಪಿಕೊಂಡೆವು. ಮಂತ್ರಿ ಪದವಿಯನ್ನು ಅಲಂಕರಿಸಿದ್ದೇವೆ ಅವನ ಪ್ರಸಾದ ರೂಪವಾಗಿ. ಈಗ ನಮಗೆ ಅವರದಲ್ವ ನೇಮ.
ಅಣ್ಣ ಗಂಡ ಹಸಿವೆಯನ್ನು ನೀಗಿಸುವುದಕ್ಕಾಗಿ ಬೇಟೆಯನ್ನಾಡಿದವು. ಮೃಗ ಬೇಟೆಯನ್ನಾಡುತ್ತಾ ಮುಂದೆ ಮುಂದೆ ಹೋದಿಯ ಏನು ಮೃಗವನ್ನು ತಿಂದ ತಿಳಿಸು ಅಣ್ಣ. ಮುಂದೆ ಭಾಗದಲ್ಲಿ ನಾವು ಸಾಧಿಸಿದ್ರೆ ಬೇಕಾದಷ್ಟು ಮಾಂಸ ದೊರಕುವುದಿಲ್ಲ, ಬೇಟೆಯಲ್ಲಿ ವೈವಿಧ್ಯತೆಯೂ ಇರುವುದಿಲ್ಲ ಎನ್ನುವುದಕ್ಕಾಗಿ ಆತ ಎರಡನ್ನು ನಾವು ಹಿಡಿದದ್ದು. ಸರಿ, ನಾನೊಂದು ಮಾರ್ಗವಾಗಿ ಮುಂದುವರಿದಾಗ ನನ್ನ ಎದುರಿಗೆ ಮಲಗಿತ್ತು ಒಂದು ಕೇಸರಿ. ಬಹುಶಃ ಕೆರಳಿನ ಕೇಸರಿಯೇ ಇರಬೇಕು. ಫಲವನ್ನು ಚಿಲ್ಲದೆ ಚಿಮ್ಮಿತು ರಕ್ತ ಆದ ಸತ್ತೆ. ಬಾಯ ತಗಲಿಸಿ ಮಾಂಸದೊಂದಿಗೆ ಎಲುಬನ್ನು ನಕ್ಕೆ 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 ಅಷ್ಟು ಕುಟ್ಟು ಹಾಕಿರ್ಬೇಕಿತ್ತು. ಆಗಿದೆ. ಆಮೇಲೆ ಮುಂದುವರಿದಾಗ ಕಡವೆಗಳ ಹಿಂದನ್ನು ನನ್ನ ಹತ್ರ ಧಾವಿಸಿ ಬರುತ್ತಾ ಇತ್ತು. ಎರಡು ತಾಳಗಳನ್ನು ಬಾಚಿದೆ. ಒಂದು ತಂದೆ ನೆಲ ಕಪ್ಪಳಿಸಿ ಗುಳುಂ, ನೆಲ ಕಪ್ಪಳಿಸಿ ಗುಳುಂ 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 ಗುಳುಂ. ಅದೊಳ್ಳೆದಾಯ್ತು. ಯಾವುದು? ಗುಳುಂ ಗುಳುಂ ತಿಂದದ್ದು. ಲುಂಗಿ. ನನಗುಂಟಾ ಕಡವೆಗಳ ಬಾಲವನ್ನು ನಿನಗಾಗಿ ತೆಗೆದಿರಿಸಿ. ನನಗೆ ಬಾಲ. ಮುಂದೆ ಮುಂದೆ ಹೋದ ಬೇಟೆ ನೋಡುತ್ತಾ ವ್ಯಾಪಾರಗಳ ಹಿಂಡು ಸಿಕ್ಕಿತ್ತು. ಕೈಯಲ್ಲಿ ಹಿಡಿದು ಬಟ್ಟೆ ಕಣ್ಣಿಗೆ ಹೌದು. ದೂರ ಹೋಗಿ ಆಮೇಲೆ ಅಲ್ಲಿಂದ ಮತ್ತೆ ನಾನೇ ವ್ಯಾಪಾರ ಹೋಗುತ್ತೇನೆ. ಹಿಡಿದೆ ಕೈಯಲ್ಲಿ ಹಿಡಿದೆ ಕಚ್ಚ 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 ಕಚ್ಚನೆ ಮಾಂಸವನ್ನು ತಿಂದ ರಕ್ತವನ್ನು ಕೊಳಗೊಳನೆ ಕುಡಿದೆ. ಅದಕ್ಕೆ ಕಚ ಕಚನೆ ಅದು ಶಬ್ದವನ್ನು. ಆಮೇಲೆ ಮರದ ಹಿಡು ಸಿಕ್ಕಿತ್ತು. ಹಿಡಿದು ಚೀಲದೊಳಗೆ ಹಾಕಿಕೊಂಡಿದ್ದೇನೆ. ಹೌದಾ? ಹೌದು. ಆಮೇಲೆ ಬರುವಾಗ ಚೀಲವನ್ನು ತಂದಿದ್ದೆ. ಅದು ಯಾಕೆ ಗೊತ್ತಾ? ನಮ್ಮೊಡೆಯನಾದಂತಹ ಶುಂಭನಿಗೆ ಕಾಣಿಕೆ. ಆಮೇಲೆ ಇದೇನು ಶ್ರಮಜನ ಸುರಿಯು. ಹೌದು. ಧಾರಾಧಾರವಾಗಿ ಸುರಿಯುತ್ತಾರೆ. ಏನು ಮಾಡುದು? ಅಕ್ಕು ಪ್ರದೇಶ ಏನು ಮಾಡುದು? Nada
ಹಾಗಾದ್ರೆ ನಾನು ನಿರುವುದಿಲ್ಲ. ತಕ್ಷಣ ಶಾಪ ಇದೆ. ಹೌದು. ಆಮೇಲೆ ಇದು ಇದ್ದಂತೆಯೇ ಕೇಳಿಸ್ತಾ ಉಂಟಲ್ಲ. ಸ್ವರ ಹೇಳುವುದಂತೂ ಸ್ವರ ಹಿಡಿದು ನಡೆ ತರಬೇಕು. ಹೆಣ್ಮಕ್ಕಳು ಇಷ್ಟು ಚಂದ ಇದ್ದಾರೆ ಎಂಬುದನ್ನು ಇವಳನ್ನು ನೋಡಿ ಚಂದ್ರಂತೆ ಉಂಟಾದಂತಹ ಮುಖ ಇಂದು ಒದರಿ ಕಾಮನ ಕೈಯಲ್ಲಿರುವಂತಹ ಕಬ್ಬಿಲು ಆಕೆಯ ಹುಟ್ಟು ಕಾಮನ ಹೆಸರಿನಂತಹ ಕಣ್ಣು ಅಮ್ಮ ಸಾವಿರ ದಾರಿಗಳುಳ್ಳಂತಹ ಮಹಕೇಸರಿಗಾದ್ರು ಒಮ್ಮೆ ವರ್ಣಿಸುವುದಕ್ಕೆ ಇವಳದ ಸದನ ಒಮ್ಮೆ ಅಂತಲ್ಲ ಯಾವಾಗಲೂ ಆಗಿತ್ತು ನಮ್ಮನ್ನು ನೂತನವಾದಂತಹ ಶುಚಿಯನ್ನು ಮಾಡಿ ಇಲ್ಲಿಗೆ ಕಳುಹಿದ್ದಾರೆ ಎಂದು ತಪ್ಪಲ್ಲ. ಬ್ರಹ್ಮಾಂಡವಾದ ನಿರ್ಮಾಣವಾದಂತಹ ಬ್ರಹ್ಮದೇವರೇ ಈಕೆಯನ್ನು ಕಂಡ್ರೆ ಬೆಟ್ಟು ಕಚ್ಚಿಯಾಗ ಇದು ಯಾವಾಗ ನನ್ನ ಅರಿವಿಲ್ಲದೆ ಸೃಷ್ಟಿಯಾಗಿದೆ ಎನ್ನುವ ಹಾಗೆ ನೋಡಿದ್ದೀರಿ. ಉಯ್ಯಾಲ ಎಲ್ಲಿಂದ ಹುಟ್ಟಿದೆ ಎಲ್ಲಿಂದ ಬೆಳೆದಿದೆ ಅಂತ ಗೊತ್ತಾಗ್ತದೆ. ಅದೆಲ್ಲ ಯಾರಿಗೆ ನಮಗೆ ಆದರೂ ಕೂಡ ಇವರು ಕುಳಿತುಕೊಂಡಂತಹ ಚಂದನವರು ಆ ವೈಭವವನ್ನು ವರ್ಣಿಸಲೇ ಜಡದಲ್ಲಿಯೂ ಚೇತನವಾಗಿರುವಂತಹ ಹರಿ ನಮ್ಮ ವೈರಿ ಲಕ್ಷ್ಮೀದೇವಿಯ ಕಿವಿಯಲ್ಲಿ ಏನಾದರೂ ಪಿಸು ನುಡಿಯ ನಾಡಿಯಾರುವಿಕೆಯ ಸೌಂದರ್ಯವನ್ನು ಕಂಡು ನಮ್ಮ ಒಡೆಯರಾದಂತಹ ಪ್ರಭು ಪರಮೇಶ್ವರನಾದರು ಕಲ್ಪಾಂತದಲ್ಲಿ ಒದಗುವಂತಹ ಪ್ರಳಯ ಪ್ರವಾಹದಿಂದ ಈಕೆಯನ್ನು ಹೇಗೆ ಉಳಿಸಲಿ ಎನ್ನುವ ಹಾಗೆ ಚಿಂತಾಕ್ರಾಂತನಾದ ಅಂತಹ ನವ್ಯ ಭವ್ಯ ದಿವ್ಯವಾದಂತಹ ಜನ ಈಕೆಯನ್ನು ನೋಡಿದ ಮರುಕ್ಷಣದಲ್ಲಿ ನನ್ನಲ್ಲಿ ಕವಿ ಜಾಗೃತನಾಗಿದ್ದ. ನಿನ್ನಲ್ಲಿ ಬಿಟ್ಟು ನನ್ನಲ್ಲಿಯೂ ಕವಿ ಜಾಗೃತರಾಗಿದ್ದಾನೆ. ಹಾಗಾದ್ರೆ ಚಂಚಲ ಕಠಿಣ ಕುಶಮಾಂದ್ಯ ಎಮ್ಮೆ ಉತ್ಕಟ ಶ್ರೀ ವಿಲಾಸಿನಿಯರ ಅಕಾಡಿ ಸುಕಟಾಕ್ಷ ಭಕ್ಷೋಜಾತದಲ್ಲಿ ಕವಿ ವರ್ಣದಂತೆ ಹುಟ್ಟಿಬಿಡ. ಸರಿ ಅಷ್ಟೇ ಸಾಕು. ಹೊಳಗಿನ ಹೊಗರ ಹೊಸ ಯೌವನದ ಜೋಡಿಯ ಗಾಳಿ ಹಿಂಬಾಲಿಸಿತು. ಓದಿದರೆಯ ಊರಲೋ ಸಾರೆಯ ಹೀಗೆ ಖೇದೇವ ಖಂಡಯೋ ಪರಿಮಳದ ಪುತ್ತಲಿಯು ಚೆಲುವಿನ ಕರುವಿ ನೆರಕವು ವಿಟದ ಪುಣ್ಯದ ಪರಿಣತಯೋ ಕಾಮುಕರ ಹಜೆಗೆ ಹುಟ್ಟಿದ ಸುಮತೆ ಅಥವಾ ಕಾಮನ ಹಜೆಗೆ ಹುಟ್ಟಿದ ಕಲ್ಪತರು ಸರಿ ಈಕೆಯನ್ನು ಹೊಗಳುವುದಕ್ಕೆ ನಮ್ಮಿಂದ ಸಾಧ್ಯ. ರಾಮಣೀಯ ಹೊಗಳುವುದಕ್ಕೆ ಎಷ್ಟು ಸಮಯವೂ ಹೋಗಬಹುದು.
ಸಿದ್ಧವಾಗಿದೆ ಎಲ್ಲರನ್ನೇ
ನನಗಾಗಿಯೋ ಕರಾಳಿಯಾಗಿಯೋ ಚಿರವನ್ನು ಕಳೆದು ಚೆಂಡಾಡಿದ್ದಾಳಂತೆ. ಬರಪಟ್ಟಂತಹ ಬ್ರಹ್ಮನಿಗೂ ನಾನು ತಾಯಿಯಾಗಿದ್ದೇನೆ ಎಂಬುದನ್ನು ವಹಿಸಿಕೊಟ್ಟಿದ್ದಾಳೆ. ವಯೋವೃದ್ಧರಾಗಿರುವಂತಹ ಪ್ರಾಂತ್ಯರಾಗಿರುವಂತಹ ಸುಗ್ರೀವ ಅವಳು ನಗಾಡಿದಾಗ ಸತ್ತು ಬಿದ್ದರಂತೆ. ಅವಳ ಅನುಗ್ರಹದಿಂದ ಮತ್ತೊಮ್ಮೆ ಬದುಕಿ ಬಂದ. ನಿಗ್ರಹ ಅನುಗ್ರಹ ಶಕ್ತಿ ಸಂಪದೆ ಅವಳಾಗಿದ್ದಾಳೆ ಎಂಬುದಕ್ಕೆ ಬೇರೆ ಪ್ರಮಾಣ ಬೇಕೆ ಹೇಳಿ. ಇನ್ನೊಬ್ಬರನ್ನು ಕೊಲ್ಲುವುದಕ್ಕೆ ನಮಗೆ ಬರ್ತದೆ, ಬದುಕಿಸುವುದಕ್ಕೋ ಅನುಗ್ರಹಿಸುವುದಕ್ಕೋ ನಮಗಾಗುತ್ತದೆ ಹೇಳಿ. ಅವಳಿಗಾಗುತ್ತದೆ. ನೀವೇ ಸರಿಯಾಗಿ ಆಲೋಚನೆ
ಈ ಹೊತ್ತಿನಲ್ಲಿ ಆ ಹೆಣ್ಣಿನ ಅವಶ್ಯಕತೆ ಇದೆ. ನಿಮ್ಮ ಕಣ್ಣೆದುರಲ್ಲಿ ನಮ್ಮವರೆಲ್ಲ ಹುಟ್ಟಿದ್ದಾರೆ, ಬದುಕಿದ್ದಾರೆ, ಅಳಿದು ಹೋಗಿದ್ದಾರೆ. ಈ ಹಿಂದಿಗೆ ಉಳಿದದ್ದು ಹೇಗೆ? ಜನಜನಾಭರಿದ್ದಂತ ಅವರ ಪ್ರಭಾವದಿಂದ. ಅಂತೆಯೇ ಅಳಿದುಳಿದ ದಾನವರನ್ನು ಜೊತೆ ಸೇರಿಸಿಕೊಂಡು ಬದುಕಬೇಕು, ಬಾಳಬೇಕು ಎನ್ನುವಂತ ಆಶೆ ಉಂಟುತ್ತಾರೆ. ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ಮೂರ್ಖತೆಯನ್ನು ಜಗದೊಡತಿಯಾಗಿರುವಂತಹ ಸರ್ವೇಶ್ವರಿಯ ಪಾದ ಮೂಲದಲ್ಲಿ ಹೋಗಿ ಭಕ್ತಿಯಿಂದ ನಾವು ಒಡಬಟ್ಟೆ ಮುಂತಾದ್ರೆ ಅವಳ ಕಾರುಣ್ಯದಿಂದ ನಮಗೆ ಬದುಕಬಹುದು.
ಇಲ್ಲಿಗೆ ಬರುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅಂತಹ ದೇವಭೂಮಿಯಾಗಿದೆ. ಅಂತಹ ಕ್ಷೇತ್ರಕ್ಕೆ ಮನೋವೇಗದ ಬಲುವುಳ್ಳಂತಹ ಚಂಡಮುಂಡನು ಕಾಲುವೆ. ಆ ಬಳಿಕವೇ ರಾಕ್ಷಸರಾದಂತಹ ನಮ್ಮ ಆಗಮನಕ್ಕೊಂದು ದಾರಿ ದೊರಕಿ. ಹಾಗೆಂದು ಆಗಮನಕ್ಕೆ ದಾರಿ ದೊರಕಿದೆಯೇ ವಿರಹ ನಿರ್ಗಮನಕ್ಕೆ ದಾರಿ ದೊರಕಿದೆ. ಶೋಣಿತಾಪುರದಿಂದ ಬಂದಿರುವ ನಮ್ಮವರು ಯಾರೂ ಹಿಂದೆ ಆಗಲಿಲ್ಲ. ಏನೋ ಶ್ರೀದೇವಿಯ ಸಂಕಲ್ಪದಂತೆ ಸುಗ್ರೀವರು ಬಂದೆವು. ಅಂತಹ ಕ್ಷೇತ್ರಕ್ಕೆ ನಾನೀಗ ಆಶ್ಚರ್ಯ ಆಶ್ಚರ್ಯ. ನಡು ಮಧ್ಯಾಹ್ನದ ಕಾಲದಲ್ಲಿಯೂ ಕೂಡ ಸೂರ್ಯನ ರಶ್ಮಿಸುವುದಿಲ್ಲ. ಅಂತಲ್ಲಿ ಯಾವುದೋ ಒಂದು ರತ್ನಜ್ಯೋತಿಯಿಂದ ವನವೆಲ್ಲ ವಿಕಸಿತವಾಗಿದೆ. ವನವನಿತೆ ವಾಸಂತಿಯಾಗಿ ರಚಿಸುತ್ತಾ ಇದ್ದಾಳೆ. ಬೀಸುತ್ತಿರುವ ತಂಗಾಳಿಯಲ್ಲಿ ತುಂಬಿದ ಮದುವನ್ನು ಅಗ್ರಾಣಿಸಿದಾಗ ಮೈ ಮನ ಪುಳಕಗೊಳ್ಳುತ್ತಾರೆ. ಇಂತಹ ವ್ಯತ್ಯಾಸ ಆಗುವುದಕ್ಕೆ ಶ್ರೀ ದೇವಿ ಮಹಾತ್ಮ್ಯ ಎಂಬುದು ಅರ್ಥವಾಗುತ್ತಾರೆ. ಏನದು ಯಾವುದೋ ಒಂದು ಸಂಗೀತ ಲಹರಿ ಹರಿದು ಬರ್ತಾ ಇವೆ. ಅತ್ತ ಕಡೆ ನಡೆಯುತ್ತೇನೆ. ನೋಡಿದ
ಸಂಗ್ರಹಿಸುವುದಕ್ಕಾಗಿ ಅಭಯಪ್ರದಾಯಿಯಾಗಿರುತ್ತದೆ. ಸುಮಧುರವಾಗಿರುವಂತಹ ಸಂಗೀತ ಗೀತೆ, ಇವಳು ಹಾಡುತ್ತಿರುವಂತಹ ಈ ಗೀತೆ ದೇವತೆಗಳಿಗೆ ಚರಮಗೀತೆ ಪರಮಗೀತೆಯಾಗಿರಲು, ಆದರೆ ಧರ್ಮರಾಗಿರುವಂತಹ ನಮ್ಮ ಪಾಲಿಗೆ ಇದು ಶೋಕಗೀತೆ ಮರಣಗೀತೆ ಎಂಬುದು. ಬ್ರಹ್ಮಾಂಡೋದರ ಭರಿತೆಯಾಗಿರುವಂತಹ ಈಕೆಯನ್ನು ನಮ್ಮ ಬಯಸುವುದರ ಮೂಲಕ ಇಂತಹ ಅನಾಹುತವೆಲ್ಲ ಸರ್ವೇಶ್ವರಿಯಾಗಿರುವಂತಹ ಈಕೆಯನ್ನು ನಮ್ಮ ದೊರೆ ಬಯಸಿ ಬಿಟ್ಟದಲ್ಲ. ಅತ್ಯುನ್ನತಿ ಪತನ ಹೇತು ಅಂತ ಹೇಳಿದ ಏನ ಭಾರತದ್ದು ಎತ್ತರಕ್ಕೆ ಒಬ್ಬ ಏರ್ತಾರೆ ಅಂತಾದರೆ ಒಂದಲ್ಲ ಒಂದು ದಿವಸ ಪ್ರಪಾತಕ್ಕೆ ಬೀಳಲಿ. ಸರ್ವೇಶ್ವರಿಯಾಗಿರುವಂತಹ ಈಕೆಯನ್ನು ಬಯಸುವುದರ ಮೂಲಕ ನಮ್ಮ ದೊರೆ ಆತನ ಸಮಾಧಿಯನ್ನೇ ನಿರ್ಮಿಸಿಕೊಂಡ ಎಂಬುದನ್ನು ಏನು ಮಾಡಲಿ ಶಿವ ಶಿವ ಏನು ಮಾಡಲಿ. ಶಿವ ದೊರೆಯಲ್ಲಿ ಭಾಷೆಯ ನಿಂತು ಬಂದಿದ್ದೆ, ಅಲ್ಲಿರುವಂತಹ ತರುಣಿಯನ್ನು ಕಾಣುತ್ತೇನೆ. ನನ್ನಲ್ಲಿರುವಂತಹ ಪರಾಕ್ರಮವನ್ನು ವಿನಿಯೋಗಿಸಲೇ ಕೇಳು ಇವಳಿಂದ ಬಂದ ನಮ್ಮ ಕುಲಕ್ಕೆ ಇವಳು ಮಹಾಕೇಡು. ಏನು ಮಾಡ ನನ್ನವರನ್ನು ಉಳಿಸಿಕೊಳ್ಳಬೇಕು, ನನ್ನ ದೊರೆಯನ್ನು ಉಳಿಸಿಕೊಳ್ಳಬೇಕು. ಒಂದು ದಾರಿ ಭಕ್ತಿಗಳಿದ್ದಾರಂತೆ ದೇವಿ, ಭಕ್ತಿಗಳಿದ್ದಾರಂತೆ ತಾಯಿ. ಭಕ್ತಿಯಿಂದಲೇ ಆರಾಧಿಸುವುದರ ಮೂಲಕ ಅವಳ ಮನಸ್ಸನ್ನು ಮೆಚ್ಚಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸ್ತೇನೆ. ಜಯ ಆದರೆ ಪರುಷ ಮಾಡಿ ಕಬ್ಬಿಣವನ್ನು ಸೋಕಿದರೂ ಕೂಡ ಗರವಾಗುವುದಿಲ್ಲ.
ಕೈ ಹಿಡಿದ್ರೆ ಆತ ಸದಾಚಾರವಂತನಾಗುತ್ತಾನೆ, ಸಚ್ಚಾರಿತ್ರವನ್ನು ಹೊಂದುತ್ತಾನೆ. ಆದ್ದರಿಂದ ತಾಯಿ ಅವನನ್ನು ಮದುವೆ ಆಗುವುದಕ್ಕಾಗಬೇಕು. ಶುಂಭನ ಬಗ್ಗೆ ನಾನೇನು ಅರಿಯದವಳಲ್ಲ, ಬಹಳಷ್ಟು ಹೊಗಳ್ತಾ ಇದೆಯಲ್ಲ. ಅವನೊಬ್ಬ ವೀರನೇ ಆಗುತ್ತಿದ್ದರೆ ನನ್ನಲ್ಲಿ ಕತ್ತಿಗಾಳಗವನ್ನು ಮಾಡಿ ನನ್ನನ್ನು ಗೆದ್ದು ಮದುವೆಯಾಗಬೇಕಿತ್ತು. ಅದನ್ನು ನುಡಿದು ನಿಮ್ಮವರನ್ನೆಲ್ಲ ಕಳುಹಿಸಿಕೊಟ್ಟ ನನ್ನ ಕೈಯಿಂದಲೇ ವಧಿಸಿದ. ರಣಕ್ಕೆ ಹೆದರಿ ಅರಮನೆ ವಿರುದ್ಧ ಶುಂಭನ ಹೊಗಳ್ತಾ ಇದೆಯಲ್ಲ, ನೀನು ರಣ ಭಕ್ತಿಯನ್ನು ಪ್ರಕಟಿಸಿದೆ, ತಿರಸ್ಕಾರ ಮಾಡಿದೆಯೋ ನಿನ್ನ ನನ್ನ ಶರೀರವನ್ನೇ ಅಡಗಿಸಿ ಸಪ್ತ ಮಾತಿಗೆ ಸೃಷ್ಟಿ ಮಾಡಿದ್ದೇನೆ. ಉಳಿತಾಯಿತು ಬ್ರಹ್ಮದೇವರಿಂದ ವರವನ್ನು ಪಡೆದಿದ್ದಾರೆ. ಒಂದು ಬಿಂದು ರಕ್ತ ಭೂಮಿಗೆ ಸೋಕಿಸುತ್ತಾದ್ರೆ ಕೋಟಿ ಸಂಖ್ಯೆ ದೈತ್ಯರು ಹುಡ್ತಾರೆ.
ಮಾಡಿದಂತಹ ಸೇವೆಯನ್ನು ಹೆಜ್ಜೆ ಸೇವೆ ರೂಪದಲ್ಲಿ ನಾನು ಸ್ವೀಕಾರ ಮಾಡಿಕೊಂಡು ಬಂದಿದ್ದೇನೆ. ಆದ್ರೆ ಈ ಸೇವೆ ಇಂದಿಗೆ ಮಾತ್ರ ಕೈ ಬಿಡಬೇಡಿ. ವರ್ಷ ವರ್ಷವಿದೇ ರೀತಿಯಲ್ಲಿ ಇದೇ ಪುಣ್ಯ ಸ್ಥಳದಲ್ಲಿ ನನ್ನ ಸೇವೆಯನ್ನು ಮಾಡ್ತಾ ಬಂದ ಹೌದುತ್ತಾದ್ರೆ ನಿಮಗಾಗಲಿ ನಿಮ್ಮ ಸಂಸಾರಕ್ಕಾಗಲಿ ಹೋದಲ್ಲಿ ಬಂದಲ್ಲಿ ಕುಳಿತಲ್ಲಿ ನಿಂತಲ್ಲಿ ಯಾವುದಾದ್ರೂ ರೀತಿಯ ತೊಂದರೆ ಮಾಡಲಿದ್ದೇವೆ. ಐಶ್ವರ್ಯ ಲಕ್ಷ್ಮಿಯಾಗಿ, ಧನಲಕ್ಷ್ಮಿಯಾಗಿ, ಸಂತಾನ ಲಕ್ಷ್ಮಿಯಾಗಿ, ಭಾಗ್ಯ ಲಕ್ಷ್ಮಿಯಾಗಿ ಮಕ್ಕಳನ್ನು ತಾಯಿ ಯಾವ ರೀತಿ ಕಾಪಾಡಿಕೊಂಡು ರಕ್ಷಣೆ ಮಾಡಿಕೊಂಡು ಬರಬೇಕು. ಅದೇ ರೀತಿಯಲ್ಲಿ ನಿಮ್ಮ ನೆರಳಾಗಿ ಬಂದು ರಕ್ಷಣೆ ಮಾಡ್ತೇನೆ. ನಂಬಿಕೊಂಡು ಬನ್ನಿ, ನಂಬಿಕೊಂಡು ಬನ್ನಿ. ಹೀಗೆ ಬರೀ ಅವಸರ ಭಗವಂತರೇ, ಬಹಳ ಸಂತೋಷವಾಯಿತು. ಪುಣ್ಯಕ್ಷೇತ್ರದಲ್ಲಿ ಲೋಕಮಾತೆ ಅಂತ ನನ್ನ ಬಗ್ಗೆ ಬಹಳ ಕೊಂಡಾಡಿರಿ. ಇನ್ನು ಮುಂದೆ ನಮ್ಮತ್ತ ಬಂದ ಹೋಗುದಾದ್ರೆ ನಿಮ್ಮ ಪಾಲಿಗೆ ಯಾವುದೇ ತೊಂದರೆ ಮಾಡಲಿಕ್ಕೆ ರಕ್ಷಣೆ ಮಾಡಿಕೊಂಡು ಬರ್ತೇನೆ. ಚಂಡೆಯವರೇ, ಚಂಡೆ ಮೇಲೆ ನಾನು ಕುಳಿತಿದ್ದೆ, ಸ್ವರನ್ನು ಅನಿಸಿದ್ದೆ. ಸಂತೋಷವಾಗಿ ಇನ್ನು ಮುಂದೆ ಕೂಡ ಸೇವೆ ಮಾಡ್ತಾ ಬಂದ್ರೆ ನಿಮ್ಮ ಪಾಲಿಗೆ ನಾನು ಇದ್ದೇನೆ. ಮತ್ತೇನಾದ್ರೆ ನಿಷ್ಠೆ ಶ್ರದ್ಧಾ ಭಕ್ತಿಯಲ್ಲಿ ಲೋಕಮಾತೆ ಅಂತ ನಾನು ಸೇವೆ ಮಾಡಿದ್ದಾರೆ. ನಿಮ್ಮನ್ನು ಕೂಡ ಹಾಗೆ ಹೆದರಬೇಡಿ. ಲೋಕಮಾತೆ ಅಮ್ಮ ನಿಮ್ಮ ಸಂಸಾರಕ್ಕಾಗಲಿ ನಿಮಗಾಗಲಿ ಹೋದಲ್ಲಿ ಬಂದು ಯಾವ ತೊಂದರೆ ಬಾರದ ರೀತಿಯಲ್ಲಿ ರಕ್ಷಣೆ ಮಾಡಿಕೊಂಡು ಬರ್ತೇನೆ. ಏನು ವಿಚಿತ್ರ ವಿಷಯಗಳಿಗೆ ಬರುತ್ತಾ ಉಂಟು, ಅಮೃತಗಳಿಗೆ ಹೋಗುತ್ತಾ ಉಂಟು.
ನಿನ್ನ ಪಾಲಿಗೆ ಇನ್ನೂ ಭಯ ಇಲ್ಲ. ಇಲ್ಲಿಂದೋ ಶುಭವಾಗಲಿ. ದೇವಿ ಮಹಾಪ್ರಭು ಇದನ್ನೇ ನಾನು ಮಾಯಾರೂಪದಿಂದ ನೋಡದೆ ಆನಂದವನ್ನು ಅನುಭವಿಸಿದೆ. ಅಮ್ಮನ ಅಪ್ಪಣ ಏನು ಎಂದು ಮಾಡಿ ಮನಸ್ಸಿನಲ್ಲಿ ಆಲೋಚಿಸಿದರೆ ಅಳಿದು ಹೋದಂತಹ ಮಹಿಷಾಸುರನು ಶುಂಭನೋ ನಿಶುಂಭನೋ ರಕ್ತವೀರ್ಯನೋ ಮರಳಿ ಹುಟ್ಟುವ ಸಾಧ್ಯತೆ ಉಂಟು. ಆದರೆ ಎಲ್ಲಿ ಅನ್ನೋ ಕಂಡ ಉತ್ತರವು ನಮ್ಮ ಚಿತ್ತದಲ್ಲಿ, ನಮ್ಮ ಮನಸ್ಸಿನಲ್ಲಿ ರಜತಮ ಸಮ್ಮಿಶ್ರವಾದ ಭಾವ ಯಾವನ ಎದೆಯಲ್ಲಿ ಹುಟ್ಟುತ್ತದೆಯೋ ಅದೇ ಮಹಿಷನಾಗಿಯೋ ಶುಂಭನಾಗಿಯೋ ಸಾತ್ವಿಕ ಗುಣವನ್ನು ನಶಿಸುವುದಕ್ಕೆ ಹೊರಡುತ್ತದೆ. ಆಗ ಅದನ್ನು ಧ್ವಂಸ ಮಾಡಬೇಕೆಂದಾದರೆ ಜಗದ್ಧಾತ್ರೆಯ ಮನಸ್ಸು ಮಾಡಬೇಕು. ಆ ಜಗದೊಂದಿಗೆ ಬೇರೆಯೇ ಹುಟ್ಟುವುದಲ್ಲ, ನಮ್ಮ ಚಿತ್ತದಲ್ಲಿಯೇ ಹುಟ್ಟಬೇಕು. ಆದ್ದರಿಂದಲೇ ಅವನನ್ನು ಚಿದಂಕಿಗುಂಡ ಸಂಭೂತ ಅನ್ನುವ ಹಾಗೆ ಸಂಬೋಧಿಸಿದೆ. ಆ ಚಿದಂಕಿಗುಂಡ ಸಂಭೂತೆಯು ನಮ್ಮ ಚಿತ್ತದಲ್ಲಿ ಹುಟ್ಟಿ ನಮ್ಮ ಮನಸ್ಸಿನಲ್ಲಿ ಉದ್ಭವಿಸಬಹುದಾದಂತಹ ರಕ್ಕಸ ಮನೋವೃತ್ತಿ ಏನುಂಟು ಅದನ್ನು ನಾಶ ಮಾಡಲಿ ಅನ್ನುವಾಗ ಸಂಪ್ರಾರ್ಥಿಸುವುದಕ್ಕೆ ಈ ಶಾಂಭವಿ ವಿಲಾಸ ಆಖ್ಯಾನದ ಉಪಯೋಗಕ್ಕೆ ಬರಲಿ. ಹಾಗಾಗಬೇಕೆಂದಾದರೆ ಈ ಶುಂಭವದೆ ಅನ್ನುವಂತಹ ಕಥೆಯನ್ನು ಮಾಡುತ್ತಿರಬೇಕು. ಆದ್ದರಿಂದಲೇ ಶಾಂಭವಿ ವಿಲಾಸ ಅನ್ನುವಂತಹ ಪುಣ್ಯ ಕಥಾಭಾಗವನ್ನು ಯಾರು ಆಡ್ತಾರೋ, ಯಾರು ನೋಡ್ತಾರೋ, ಯಾರು ಕೇಳ್ತಾರೋ, ಯಾರು ಆಡುವುದಕ್ಕೆ ಅನುಕೂಲ ಮಾಡಿಕೊಡ್ತಾರೋ ಅವರ